ರಂಗಭೂಮಿ, ಚಲನಚಿತ್ರ ಹಾಗೂ ಸಮಾಜ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುಂಬೈ ಮಹಾನಗರದಲ್ಲಿ ದೀರ್ಘಕಾಲದಿಂದ ಸೇವೆ ಮಾಡ್ತಾ ಬಂದಿರುವ ಉಡುಪಿ ಗುಣಪಾಲ ಇವರ ಅಭಿನಂದನಾ ಕಾರ್ಯಕ್ರಮ ಮತ್ತು ರಂಗ ಗುಣದರ್ಶನ ಸ್ಮರಣ ಸಂಚಿಕೆಯನ್ನ ಲೋಕಾರ್ಪಣೆ ಮಾಡುವ ಸಮಾರಂಭವು ಮುಂಬಯಿಯ ಮೀರಾ ರೋಡ್ ಪೂರ್ವ ಜಹಾಂಗೀರ್ ಸರ್ಕಲ್ ಪೂನಂ ಟವರ್ಸ್ನಲ್ಲಿರುವ ಶ್ರೀ ಗುರುನಾರಾಯಣ ಮಂದಿರ ಹಾಲ್ನಲ್ಲಿ ನಡೆಯಿತು. ಸಮಾರಂಭವನ್ನ ಜ್ಯೋತಿಷಿ ವಿದ್ವಾನ್ ಪುರೋಹಿತರಾದ ರಾಧಾಕೃಷ್ಣ ಭಟ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಉಡುಪಿ ಗುಣಪಾಲ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಡಾ ವಿರಾರ್ ಶಂಕರ್ ಶೆಟ್ಟಿ ಅವರು ರಂಗ ಗುಣದರ್ಶನ ಅಭಿನಂದನಾ ಗ್ರಂಥವನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಪುಸ್ತಕ ಬರೆಯಬೇಕಾಗಿ ಬಂದಾಗ ಈ ವಿಷಯಕ್ಕೆ ಈ ಪುಸ್ತಕ ಬರೆದು ಜನಗಳಿಗೆ ಲೋಕಾರ್ಪಣೆ ಮಾಡಬಹುದು. ಉಡುಪಿ ಗುಣಪಾಲ ಅಭಿನಂದನಾ ಗ್ರಂಥ ಇದರ ಸಂಪಾದಕಿ ಲತಾ ಸಂತೋಷ್ ಶೆಟ್ಟಿ ಅವರು ಮಾತನಾಡಿ, ಉಡುಪಿ ಗುಣಪಾಲರವರು ಸಾಹಿತ್ಯ, ರಾಜಕೀಯ, ಯಕ್ಷಗಾನ, ನಾಟಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರು ಅಂತ ಹೇಳಿದರು. ಕಾರ್ಯಕ್ಷೇತ್ರವನ್ನು ಸಮೀಕ್ಷಿಸುವಂತಹ ಸಂಪುಟವಾಗಿ ಹೊರಬರಬೇಕು ಎನ್ನುವುದು ನನ್ನ ಮನದಾಳದ ಇಚ್ಛೆಯಾಗಿತ್ತು. ಯಾಕೆ ಹೇಳಿದ್ರೆ ಉಡುಪಿಯವರು ಸಾಹಿತ್ಯ, ರಾಜಕೀಯ, ಯಕ್ಷಗಾನ, ನಾಟಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ಸಾಧನೆಗೈದವರು. ಇಲ್ಲಿ ನನಗೆ ಮುಖ್ಯವಾದದ್ದು ಸಾಧಕನೊಬ್ಬನ ಸಾಧನೆ ಶಾಶ್ವತವಾಗಿ ದಾಖಲಾಗ್ತದೆ ಎನ್ನುವುದು ನನಗೆ ತುಂಬಾ ಇಷ್ಟ ಆಯಿತು. ಶಿಕ್ಷಕಿ ಅಮೃತ ಎ ಶೆಟ್ಟಿ ಅವರು ಅಭಿನಂದನಾ ಭಾಷಣವನ್ನ ಮಾಡಿದ್ರು. ಕೃತಿ ಪರಿಚಯವನ್ನ ಕವಿ, ಲೇಖಕ ಗೋಪಾಲ ತ್ರಾಸಿಯವರು ಮಾಡಿದ್ರು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಹಾರಾಷ್ಟ್ರ ಕನ್ನಡಿಗ ಕಲಾವಿದರ ಪರಿಷತ್ ಇದರ ಅಧ್ಯಕ್ಷರಾದ ಡಾ ಸುರೇಂದ್ರ ಕುಮಾರ್ ಹೆಗ್ಡೆ, ದೇವಾಡಿಗ ಸಂಘದ ಮಾಜಿ ಅಧ್ಯಕ್ಷರಾದ ಹಿರಿಯಡ್ಕ ಮೋಹನ್ ದಾಸ್, ದೇವಾಡಿಗ ಸಂಘದ ಅಧ್ಯಕ್ಷರಾದ ರವಿ ಎಸ್ ದೇವಾಡಿಗ, ಮೊಗವೀರ ಮಹಾಜನ ಸಂಘ ಬಗ್ವಾಡಿ ಮುಂಬೈ ಇದರ ಮಾಜಿ ಅಧ್ಯಕ್ಷರಾದ ಗೋಪಾಲ್ ಎಸ್ ಪುತ್ರನ್, ಹೆಗ್ಗದ್ದೆ ಪ್ರಕಾಶನ ಬೆಂಗಳೂರು ಇದರ ಮಾಲಕರಾದ ಸಂದೀಪ್ ಹೆಗ್ಗದ್ದೆ ಅತಿಥಿಗಳಾಗಿ ಭಾಗವಹಿಸಿದರು. ಸಮಾರಂಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ಗಾಣಿಗ, ಸಂಚಾಲಕರಾದ ಎಕೆ ಹರೀಶ್, ಪ್ರಧಾನ ಕಾರ್ಯದರ್ಶಿ ಚೇತನ್ ಶೆಟ್ಟಿ ಮುಡುವಿದ್ರೆ, ಜೊತೆ ಕಾರ್ಯದರ್ಶಿ ಗುಣಕಾಂತ ಕರ್ಜೆ, ಕೋಶಾಧಿಕಾರಿ ಗಣೇಶ್ ದೇವಾಡಿಗ ಮೊದಲಾದವರು ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.